ಕೃಷ್ಣನ ನಗರಿ ಉಡುಪಿಯಲ್ಲಿ ಹರಿದ್ವಾರದಿಂದ ಬಂದ ಯೋಗ ಗುರು ಬಾಬಾ ರಾಮದೇವ್ ಅವರ 5 ದಿನಗಳ ಯೋಗ ಶಿಬಿರಕ್ಕೆ ಚಾಲನೆ ಸಿಕ್ಕಿದೆ. ಮುಂಜಾನೆ 5 ಗಂಟೆಗೆ ಯೋಗ ಶಿಬಿರಕ್ಕೆ ಪರ್ಯಾಯ ಪಲಿಮಾರು ಮಠಾಧೀಶ ವಿದ್ಯಾಧೀಶ ತೀರ್ಥ ಶ್ರೀಪಾದರು ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು. ಉಡುಪಿ ಪರ್ಯಾಯ ಪಲಿಮಾರು ಮಠ, ಶ್ರೀಕೃಷ್ಣ ಮಠ ಹಾಗೂ ಪತಂಜಲಿ ಯೋಗ ಪೀಠ ನೇತೃತ್ವದಲ್ಲಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶದಲ್ಲಿ ಹಮ್ಮಿಕೊಂಡ ಯೋಗ ಗುರು ಬಾಬಾ ರಾಮದೇವ್ ಅವರ 5 ದಿನಗಳ ಯೋಗ ಶಿಬಿರಕ್ಕೆ ಚಾಲನೆ ಸಿಕ್ಕಿದೆ. ಮುಂಜಾನೆ 4:45 ಸುಮಾರಿಗೆ ಪರ್ಯಾಯ ಪಲಿಮಾರು ವಿದ್ಯಾಧೀಶ ತೀರ್ಥ ಶ್ರೀಪಾದರು ದೀಪ ಬೆಳಗಿಸಿ ಯೋಗ ಶಿಬಿರವನ್ನು ಉದ್ಘಾಟಿಸಿದರು. ಮಹಿಳೆಯರು, ಪುರುಷರು ಮತ್ತು ಮಕ್ಕಳು, ಯುವಕ ಯುವತಿಯರು, ವೃದ್ಧರು ಸೇರಿದಂತೆ ಸಾವಿರಾರು ಮಂದಿ ಯೋಗಾಸನಗಳನ್ನು ಮಾಡಿದರು. ರಾಮದೇವ್ ಅವರು ಒಂದೊಂದು ಯೋಗಾಸನದ ಭಂಗಿಗಳನ್ನು ಅದರ ಜೊತೆಗೆ ಅದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿದರು. ಅನುಲೋಮ ವಿಲೋಮ, ಪ್ರಾಣಾಯಾಮ, ವಜ್ರಾಸನ, ಭವನ, ಮುಕ್ತಾಸನ ಸೇರಿದಂತೆ ವಿವಿಧ ಯೋಗ ಭಂಗಿಗಳನ್ನು ಪ್ರದರ್ಶಿಸಿದರು. ಯೋಗಾಸನದ ಮಧ್ಯೆ ಹಾಸ್ಯ ಚಟಾಕಿಯನ್ನ ಹಾರಿಸಿ ಯೋಗ ಶಿಬಿರಾರ್ಥಿಗಳನ್ನ ರಂಜಿಸಿದ್ರು. ರಕ್ತದೊತ್ತಡ, ಕ್ಯಾನ್ಸರ್, ಥೈರಾಯ್ಡ್, ಅಸ್ತಮಾ ಮತ್ತಿತರ ಕಾಯಿಲೆಯನ್ನ ಯೋಗದ ಮೂಲಕ ಸಂಪೂರ್ಣ ಗುಣಪಡಿಸಬಹುದಾಗಿದೆ. ನಮ್ಮ ದೇಶದಲ್ಲೇ ತಯಾರಾಗುವ ಉತ್ಪನ್ನಗಳನ್ನು ಬಳಸಿದ್ರೆ ದೇಶದ ಅಭಿವೃದ್ಧಿಗೆ ಬಳಸಬಹುದು. ಸ್ವದೇಶಿ ಉಳಿಸಿ ದೇಶ ಉಳಿಸಿ ಎಂಬ ಮಂತ್ರದಂತೆ ಎಲ್ಲರೂ ಸ್ವದೇಶಿ ವಸ್ತುಗಳ ಬಳಕೆಗೆ ಹೆಚ್ಚು ಒತ್ತು ಕೊಡಬೇಕು ಎಂದು ಇದೇ ಸಂದರ್ಭದಲ್ಲಿ ಯೋಗ ಗುರು ಬಾಬಾ ರಾಮದೇವ್ ತಿಳಿಸಿದರು. आपका योग होगा आंतरिक रूप से मूलाधार से सहस्रार तक अष्ट चक्रों का जागरण होगा और ये देह को देवालय शिवालय बनाना है, स्वयं शिवरूप बनना है। तत्वमसि प्रज्ञानम ब्रह्म या महात्मा ब्रह्म शिवोहम शिवोहम का तात्पर्य यह है कि हम स्वयं राम रूप है, कृष्ण रूप है, हनुमान रूप है, शिव रूप है, ज्योतिष रूप है और अपनी चेतना को जगाना है। और उस जागरण में कपालभाति करते करते शुरू कर दीजिए। हमारे पत्रकार बंधुओं को भी मैंने आमंत्रित किया था कि आपको भी योग करना है। मुझे सभी जी सारे पत्रकार बंधु आए, एक बार इनका भी जोरदार अभिनंदन। हमारे प्रिंट मीडिया हो या इलेक्ट्रॉनिक मीडिया हो, दोनों पत्रकार बंधु भी आए। हमारे पूज्य स्वामी जी प्रतिदिन योगाभ्यास करते हैं। ಪರ್ಯಾಯ ಪಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ಯೋಗ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಜಾತಿ, ಮತ, ಲಿಂಗ ಅದನ್ನು ಮೀರಿ ನಿಂತ ವಿದ್ಯೆ ಯೋಗ ಮತ್ತೆ ಪ್ರಾಣಾಯಾಮ. ಗಂಡಸರೇ ಬರಬೇಕು ಅನ್ನೋ ನಿಯಮ ಇಲ್ಲ. ಹೆಣ್ಮಕ್ಕಳಿಗೂ ಇಲ್ಲಿ ಅವಕಾಶ ಇದೆ, ಮಕ್ಕಳಿಗೂ ಇಲ್ಲಿ ಅವಕಾಶ ಇದೆ, ವೃದ್ಧರಿಗೂ ಅವಕಾಶ ಇದೆ. ಯಾರಿಗೆ ಶರೀರ ಇದೆ, ಅದು ಚೆನ್ನಾಗಿರ್ಬೇಕು ಅಂತ ಯಾರಿಗೆ ಬಯಕೆ ಇದೆ, ಯಾರಿಗೆ ಆಯುಷ್ಯ ಬೇಕು ಅಂತ ಆಸೆ ಇದೆ, ಅವರೆಲ್ಲರೂ ಕೂಡ ಈ ಯೋಗ ಶಿಬಿರದಲ್ಲಿ ಭಾಗವಹಿಸಲೇಬೇಕಾಗಿರ್ತಕ್ಕಂಥದ್ದು. 5 ದಿನಗಳ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ದಿನದ ಈ ಕಾರ್ಯಕ್ರಮದಲ್ಲಿ ಸಿಕ್ಕಿದ ಏನು ಶಿಕ್ಷಣ ಸಿಗ್ತದೆ, ಇದನ್ನು ಒಂದು ದಿನವೂ ಬಿಡ್ಲಿಕ್ಕಿಲ್ಲ. ಊಟ ಆದರೂ ಏಕಾದಶಿ ಬಿಡಬಹುದು, ಯೋಗ ಮತ್ತು ಪ್ರಾಣಾಯಾಮವನ್ನು ಯಾವತ್ತೂ ನಾವು ಬಿಡ್ಲಿಕ್ಕಿಲ್ಲ. ದಿನನಿತ್ಯ ನಾವು ಆಚರಿಸಿಕೊಂಡು ಬರಬೇಕಾಗಿರ್ತಕ್ಕಂಥ ಉಡುಪಿ ಶಾಸಕ ರಘುಪತಿ ಭಟ್, ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೇರಿದಂತೆ ಹಲವಾರು ಗಣ್ಯರು ಯೋಗ ಶಿಬಿರದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ವಿದ್ಯುತ್ ಪರ್ವತ